ನಮಗೆ ದಕ್ಷಿಣದವರ ಮೇಲೆ ಹಗುರ ಭಾವನ. ಗಾಳಿಯ ಮಗ ಇದ್ರೆ ಎಷ್ಟು ತೂಕ ಇದ್ದಿತ್ತು ಅಷ್ಟೇ. ಮಾರುತಿ ಅಳತೆ ಮಾಡುವ ಮಾಪನ ಉಂಟಾ ಅಂತ ಇರುವುದು. ಉಂಟಲ್ಲ, ಇನ್ನೊಬ್ಬ ಅಳತೆ ಮಾಡಿ ಆಗಬೇಕಾದದ್ದಿಲ್ಲ. ಅನಿವಾರ್ಯತೆ ನಿಮ್ಮ ಪ್ರವೃತ್ತಿಯಿಂದಲೇ ನೀವು ನಿಮ್ಮನ್ನು ಅಳತೆಗೆ ಒಡ್ಡಿಕೊಂಡಿದ್ದೀರಿ. ಹೌದು. ಅಶ್ವಮೇಧದ ಸಂಕಲ್ಪ ಮಾಡಿದ್ದೀರಾ? ಹೌದು. ಯಾಕೆ ಮಾಡಿದಿರಿ? ಅಣ್ಣನಿಗೆ ಬಂದಂತಹ ಧರ್ಮ ಜಿಜ್ಞಾಸೆ. ಏನು ಜಿಜ್ಞಾಸೆ? ಬಂಧುಗಳನ್ನು ಕೊಂದದ್ದು ಪಾತಕ ಅಲ್ವೋ? ಒಂದು ಪಾಪಶಂಕೆ. ಅದನ್ನು ನಿವಾರಣೆ ಮಾಡಬೇಕಾದ್ರೆ ಅಶ್ವಮೇಧ ಮಾಡಬೇಕು. ಅದಕ್ಕೆ ಸುಯೋಗ್ಯವಾದಂತಹ ಒಂದು ತುರಗ ಬೇಕು. ಭದ್ರಾವತಿಯಲ್ಲಿ ಉಂಟು. ಯೌವನಾಶ್ವನ ಸತ್ತು ಬರಲಿಲ್ಲ, ಅನುನಯದಿಂದ ಕೇಳಲಿಲ್ಲ, ನನ್ನನ್ನು ಒಲಿಸಿಕೊಳ್ಳಲಿಲ್ಲ. ಮಾಯಾವಿದ್ಯೆಯನ್ನು ಪ್ರಯೋಗಿಸುವುದರ ಮೂಲಕವಾಗಿ ಕದ್ದುಕೊಂಡಿರಿ. ಪಾಪಹೇತುಕವಾದ ಕರ್ಮ ಮಾಡಿದ್ದೇವೆ ಎನ್ನುವ ಶಂಕೆಯನ್ನು ತೊಡೆದುಕೊಳ್ಳುವುದಕ್ಕಾಗಿ ಮಾಡುವುದಕ್ಕೆ ಹೊರಟ ಅಶ್ವಮೇಧ ಮತ್ತೊಂದು ಪಾಪ ಮಾಡುವುದಾ? ಹಾಗಂತ ನೀನು ಭಾವಿಸಿದ್ದು. ಕಳ್ಳತನ ಪಾಪ ಅನ್ನುವುದನ್ನು ನಾನು ಭಾವಿಸಬೇಕಾದದ್ದಿಲ್ಲ, ಹೇಳಬೇಕಾದದ್ದಿಲ್ಲ. ಕಳ್ಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ಹಾಗೆ ಮಾಡಿದರೆ ಪಾಪ ಅಂಟುತ್ತದೆ ಅನ್ನುವುದು ಸನಾತನೀಯವಾದಂತಹ ನಂಬಿಕೆ. ನಮ್ಮ ದೇಶಕ್ಕೆ ಬಂದು ನಮ್ಮ ಕುದುರೆಯನ್ನು ಕದ್ದು ಧರ್ಮರಾಯನ ತಮ್ಮ ಈಗ ಮೆರೆಯುತ್ತಾನೆ ಅಂತಾದರೆ ನೀನು ಧರ್ಮರಾಯನ ತಮ್ಮನಾಗಿ ಹೀಗೆ ಮಾಡಬಹುದೇ? ಅಥವಾ ಯುಧಿಷ್ಠಿರ ಹೀಗೆ ಮಾಡುವ ಅನ್ನೋ ಹಾಗೆ ಉಪದೇಶಿಸಬಹುದೇ? ಅಥವಾ ಅವ ಉಪದೇಶಿಸುತ್ತಾನೆ ಅಂತಾದ್ರೆ ನಿಮ್ಮೆಲ್ಲರನ್ನು ತಾಯಿ ಹಕ್ಕಿಯಂತೆ ರೆಕ್ಕೆಯ ಒಳಗೆ ಇರಿಸಿಕೊಂಡು ಕಾಪಾಡುತ್ತಾನಲ್ಲ ಕೃಷ್ಣ ಪರಮಾತ್ಮ, ಅವ ಇದನ್ನು ನೋಡಿ ಸುಮ್ಮಗಿರಬಹುದೇ? ಕಳ್ಳತನ ಮಾಡಿದ್ದೀರಲ್ಲ, ನಾಚಿಕಾಗುವುದಿಲ್ಲ? ರಾಜನೀತಿಯನ್ನು ಬಲ್ಲವ ನೀನು. ಪ್ರತ್ಯೇಕವಾಗಿ ನಿನಗೆ ಹೇಳಬೇಕು ಅಂತ ಇಲ್ಲ. ಏನನ್ನು? ನಾನು ಹೇಳ್ತಾ ಇರುವುದು ನನಗೆ ಗೊತ್ತುಂಟು ಅಂತ. ಅಲ್ಲ, ಕೇಳುವ. ನನಗೆ ಗೊತ್ತಿರುವುದು ಹೌದಲ್ವ ಅಂತ ನೀನು ಹೇಳಿದ ಮೇಲಲ್ವ? ಅಂದ್ರೆ ನಿನಗೆ ಗೊತ್ತಿಲ್ಲ ಅಂತ ನಾ ಹೇಳುವುದಲ್ಲ. ನನಗೆ ಗೊತ್ತಿಲ್ಲದೆ ಇರುವುದು ಉಂಟು ಪ್ರಪಂಚದಲ್ಲಿ. ಹಾಗಂತ ಈ ವಿಷಯ ನಿನಗೆ ಗೊತ್ತಿಲ್ಲದಲ್ಲ. ಏನು ವಿಷಯ? ಪ್ರಪಂಚದಲ್ಲಿರುವಂತಹ ಸುವಸ್ತುಗಳು ಯಾರ ಬಳಿಯಲ್ಲೂ ಸೇರಬೇಕು? ಚಕ್ರವರ್ತಿಯ ಅಧೀನದಲ್ಲಿರಬೇಕು. ಇದು ಲೋಕನ್ಯಾಯ. ಸಾಮಂತರಾದಂತಹ ನಿಮಗೆ ಪ್ರತ್ಯೇಕವಾಗಿ ಅದನ್ನು ಹೇಳಬೇಕು. ಆರ್ಯಾವರ್ತಕ್ಕೆ ಚಕ್ರವರ್ತಿ ಯಾರು? ಹಸ್ತಿನೇ. ಏಕ ಶ್ವೇತಛತ್ರದ ಅಡಿಯಲ್ಲಿ ಆರ್ಯಾವರ್ತವನ್ನು ನಿಲ್ಲಿಸಿದ್ದಾರೆ. ಅದರಲ್ಲಿ ನಿನ್ನ ಭದ್ರಾವತಿ ಇಲ್ವಾ? ಬೇರೆ ಉಂಟಾ? ಉಂಟು, ಭದ್ರಾವತಿ ಉಂಟು. ಅಷ್ಟೆಲ್ಲ ಇದ್ದ ಮೇಲೆ ನಾವು ಯಾಗ ಮಾಡ್ತೇವೆ ಅಂತ ಗೊತ್ತಾದ್ರೆ ನಿನಗೆ ಸುದ್ದಿ ಸಿಕ್ಕಿದ್ರೆ ಸಾಕು, ನೀನೇ ಬಂದು ಜಿಯಾ ಪ್ರಭೋ ನೀವು ಹೋಮ ಮಾಡ್ತಾ ಇದ್ದೀರಂತೆ, ಯಾವುದಾದ್ರು ಯಾಗವೇ ಮಾಡ್ತಾ ಇದ್ದೀರಂತೆ, ಈ ಬಡವನಿಂದ ಕಿಂಚಿತ್ ಸಹಾಯ ಅಂತಲ್ಲ, ಆದ್ರೂ ನನ್ನದೊಂದು ಸೇವೆ, ಕಪ್ಪ ಕಾಣಿಕೆ ಅಂತಲೇ ಹೇಳು. ನನ್ನ ಸೇವೆ ಎನ್ನುವ ಹಾಗೆ ಈ ಕುದುರೆಯನ್ನು ಸ್ವೀಕರಿಸಿ ಎನ್ನುವ ಹಾಗೆ ನೀನು ಕೊಡಬೇಕಿತ್ತು. ನೀನು ಕೊಡ್ಲಿಲ್ಲ. ನಾನು ಕೊಡ್ಲಿಲ್ಲ. ಹೌದು, ಈಗ ನೀವು ಅಶ್ವಮೇಧ ಸಂಕಲ್ಪ ಮಾಡಿದ್ದೀರಿ ಅನ್ನುವುದೇ ನಮ್ಮ ಗಮನಕ್ಕೆ ಬರಲಿಲ್ಲ. ಅದೇ ನನ್ನ ಆಕ್ಷೇಪ ಇದ್ದದ್ದು. ಅಶ್ವಮೇಧಾಧ್ವರದ ಸಂಕಲ್ಪ ಮಾಡಬೇಕಾದ್ರೆ ಅಥವಾ ಅದಕ್ಕೆ ದೀಕ್ಷೆಯನ್ನು ಹೊಂದಿ ಕೂತುಕೊಳ್ಳಬೇಕಾದ್ರೆ ತುರಗವೂ ಸಿದ್ಧವಾಗಬೇಕು. ನಿಮ್ಮಲ್ಲಿ ತುರಗ ಇಲ್ಲ ಅನ್ನೋದು ಸ್ಪಷ್ಟ ಆಯಿತು. ನಮ್ಮಲ್ಲಿಂದ ತುರಗ ಕದ್ದುಕೊಂಡು ಹೋದ ಮೇಲೆ ನೀವು ಯಾಗ ದೀಕ್ಷಾಬದ್ಧರಾಗಿ ಕುಳಿತುಕೊಳ್ಳುವುದು. ಯಾಗ ದೀಕ್ಷಾಬದ್ಧರಾದ ಮೇಲೆ ಪ್ರಪಂಚದ ನಿಮ್ಮ ಸಾಮಂತರಿಗೆ ಹೇಳಿ ಕೇಳುವುದು. ಈಗ ನಾನು ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಚಕ್ರವರ್ತಿ ಮಾಡುವಂತಹ ಯಾಗಕ್ಕೆ ಚಕ್ರವರ್ತಿ ಆದವ ಸಾಮಂತನಿಗೆ ಹೇಳಬೇಕೋ
ಸಾಮಂತ ಚಕ್ರವರ್ತಿಯಲ್ಲಿ ಕೇಳಿ ತಿಳ್ಕೊಳ್ಬೇಕು. ಅಯ್ಯ, ಇದು ನನ್ನನ್ನು ಸಿಕ್ಕಿಸಿ ಹಾಕುವ ಪ್ರಶ್ನೆ. ಯಾಕೆ ನಿಮ್ಮಲ್ಲಿ ಯಾಗ ಆರಂಭ ಆಗುತ್ತದೆ ಅನ್ನೋ ವಿಷಯ ಅದು ಈಗ ಹೇಳಿಕೆ ಬೇಡ. ಯಾಕೆ ಬೇಡ? ಗುರುವಿನ ಮನೆಯಲ್ಲಿಯೋ ತಾಯಿ ಮನೆಯಲ್ಲಿಯೋ ಅರಸನ ಮನೆಯಲ್ಲಿಯೋ ಆಗುವ ಸತ್ಕಾರ್ಯಕ್ಕೆ ಹೇಳಿಕೆ ಬೇಡ ಅನ್ನುವ ಹಾಗೆ ಮೊದಲಿನವರಲ್ಲಿ ಹೇಳುವುದು ನಾನು ಕೇಳಿದ್ದೆ. ಈಗ ನಾವು ಜೀವನದಲ್ಲಿ ನಮಗೆ ಆಕ್ಷೇಪ ಏನಿಲ್ಲ. ಆದ್ರೆ ನೀವು ಅಶ್ವಮೇಧ ಸಂಕಲ್ಪ ಮಾಡಬಹುದು ಅನ್ನುವುದು ನಮ್ಮ ಕನಸಿನಲ್ಲಿಯೂ ಬಾರದ ವಿಷಯ. ಯಾಕೆ ಕೊಂದದ್ದು ಯಾರನ್ನು? ಆತ ತಾಯಿ ಎಂದು ಪರಿಗಣಿಸಿದ ಕೌರವ ಮತ್ತು ಅವನ ಅನುಯಾಯಿಗಳು. ಯಾರನ್ನು ಕೊಂದದ್ದಾದ್ರೂ ಬಂಧುಗಳು ಹೌದಲ್ವಾ? ಹೌದಪ್ಪ. ನಾವು ನೀನು ಸಂಕಲ್ಪ ಮಾಡಿದ್ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ, ಆಕ್ಷೇಪವೂ ಇಲ್ಲ. ಮಾಡಿ ನಮಗೆ ಸರಿ. ಈಗ ನಾನು ನಿನ್ನಲ್ಲಿ ಕೇಳ್ತೇನೆ, ಆರ್ಯಾವರ್ತದಲ್ಲಿ ನೀವಿರುವಾಗ ನೀವು ಅರ್ಥವಿಸಿಕೊಳ್ಬೇಕಿತ್ತು. ಬೇಡ, ಕೇಳಿ ಆದ್ರೂ ತಿಳ್ಕೊಳ್ಬೇಕಿತ್ತು. ಧರ್ಮರಾಯ ಜೂತಾಡಿದ್ದು ಗೊತ್ತುಂಟು ನಿಮಗೆ, ಅವ ವನವಾಸಕ್ಕೆ ಹೋದದ್ದು ಗೊತ್ತುಂಟು, ಅಜ್ಞಾತವಾಸದಲ್ಲಿ ಇದ್ದದ್ದು ಗೊತ್ತುಂಟು, ಭಾರತ ಯುದ್ಧ ಆದದ್ದು ಗೊತ್ತುಂಟು, ಅಶ್ವಮೇಧ ಸಂಕಲ್ಪ ಮಾಡಿದ್ದು ನಿಮಗೆ ಗೊತ್ತಿಲ್ಲ. ನಿಮಗೆ ಬೇಕಾದ್ದೆಲ್ಲ ಗೊತ್ತಾಗುತ್ತೆ. ನಮಗೆ ಬೇಕಾದದ್ದು ನಾವೇನು ಯುದ್ಧದಲ್ಲಿ ಪಾಲ್ಗೊಂಡಿದ್ದೇವೆ? ಇಲ್ಲ. ಆದರೆ ನಮಗೆ ಅನಿವಾರ್ಯವಾದಂತಹ ವಿಚಾರಗಳು ಯಾವುದುಂಟೋ ಅದನ್ನು ನಾವು ಹೋಗಿ ತಿಳ್ಕೊಳ್ಬೇಕಾದ್ದು. ನನ್ನ ಆಕ್ಷೇಪ ಎಂತದ್ದು ಗೊತ್ತುಂಟ? ನೀವು ಕೌರವಾದಿಗಳನ್ನು ಕೊಂದದ್ದರ ಕುರಿತಾಗಿ ನನಗೆ ಭಿನ್ನಾಭಿಪ್ರಾಯ ಇಲ್ಲ. ಮತ್ತೆ ಧರ್ಮರಾಯ ತಣ್ಣೀರನ್ನಾದರೂ ತಣಿಸಿ ಕುಡಿಯುವವ, ಅವ ಪಾಪ ಹೇತುಕವಾದ ಕೆಲಸ ಮಾಡಿದ್ದೇನೆನ್ನುವ ಭ್ರಮೆಯಿಂದ ಯಾಗ ದೀಕ್ಷಾ ಬದ್ಧನಾಗುತ್ತಾನೆ, ಯಾಗ ಮಾಡ್ತಾನೆ. ಅದರಲ್ಲಿಯೂ ನಮ್ಮ ಮತಭೇದ ಇಲ್ಲ. ನಮಗೆ ಅಭಿಪ್ರಾಯ ಭೇದ ಇರುವುದು ಒಂದೇ ವಿಷಯದಲ್ಲಿ. ಭದ್ರಾವತಿಯ ಕುದುರೆಯನ್ನು ಕದ್ದುಕೊಳ್ಳುವುದಕ್ಕೆ ನೀವು ಹೋಗುವುದಕ್ಕೆ ಹೊರಟಿರಲ್ಲ. ಇದು ಯುಧಿಷ್ಠಿರನಿಗೋ ಯುಧಿಷ್ಠಿರನ ತಮ್ಮನಿಗೋ ಸರಿಯೋ? ಇದು ಮಾತ್ರ ನಮ್ಮ ಪ್ರಶ್ನೆ. ಸುವಸ್ತುಗಳೆಲ್ಲ ಚಕ್ರವರ್ತಿಗಳ ಅಧೀನದಲ್ಲಿ ಇರಬೇಕನ್ನುವ ವಾದವು ಅಷ್ಟು ಗಟ್ಟಿಯಾದ ವಾದ ಏನಲ್ಲ. ನಮ್ಮ ದೇಶದಲ್ಲಿ ಕುದುರೆ ಮಾತ್ರ ಸುವಸ್ತು ಅಲ್ಲ, ಮತ್ತೆಯೂ ಕೆಲವುಂಟು. ಒಂದು ಸತ್ಯ ಹೇಳಬೇಕಾದ್ರೆ ಭದ್ರಾವತಿಯ ನಾವುಗಳಿದ್ದೇವಲ್ಲ, ನಾವೆಲ್ಲ ಅಂತಿಂತವರಲ್ಲ, ನಾವೆಲ್ಲ ಉಕ್ಕಿನ ಮನುಷ್ಯರು. ಹೌದಾ? ಹಾಗಾಗಿ ಈಗ ಭದ್ರಾವತಿ ಅವರಲ್ವಾ ಉಕ್ಕಿನ ಮನುಷ್ಯರು? ಹಾಗಾಗಿ ಇಲ್ಲಿ ಒಬ್ಬೊಬ್ಬನು ಶ್ರೇಷ್ಠನೇ. ಆದ ಕಾರಣ ಚಕ್ರವರ್ತಿ ವಶಪಡಿಸಿದ್ರೆ ನಮ್ಮೆಲ್ಲರನ್ನು ವಶಪಡಿಸಿಕೊಳ್ಳುವುದು. ಸರಿ, ನಾನು ನಿನ್ನಲ್ಲಿ ಆ ವಾದವನ್ನು ಮಂಡನೆ ಮಾಡುವುದಿಲ್ಲ. ನಾನು ನಿನಗೊಂದು ಮಾತು ಹೇಳ್ತೇನೆ, ಕೇಳುವ. ಪ್ರಪಂಚದಲ್ಲಿ ಪಾಂಡವರು ಪ್ರತಿಷ್ಠೆ ಆದದ್ದು ಹೇಗೆ? ಕೃಷ್ಣನ ಅನುಗ್ರಹದಿಂದ ಅಂತ ನಾನು ಕೇಳಿಬಲ್ಲೆ. ಒಪ್ಪಿಕೊಳ್ತೀಯಾ? ಕೃಷ್ಣಸ್ವಾಮಿಯ ನಿರ್ದೇಶನ, ಕೃಷ್ಣಸ್ವಾಮಿಯ ಮಾತು ಎನ್ನುವುದು ನಮಗೆ ವೇದ ವಾಕ್ಯ. ನಾವು ಹೊರಡುವಾಗ ಅವ ಹೇಳಿದ ಮಾತಿಷ್ಟೇ. ಏನು ಹೇಳಿದ? ಮೊದಲು ಭದ್ರಾವತಿಯ ಕುದುರೆಯನ್ನು ಹೇಳ್ಕೊಳ್ಳಿ, ಅಪಹಾರ ಮಾಡಿ, ತದನಂತರ ಯುದ್ಧವನ್ನು ಘೋಷಣೆ ಮಾಡಿ. ಅಲ್ಲಿ ಭದ್ರಾವತಿ ಅಲ್ಲ, ಒಳ್ಳೆಯದಾಯಿತು. ದೇವರ ಸಂಕಲ್ಪವನ್ನು ಮೀರುವುದಕ್ಕೆ ತಿದ್ದುವುದಕ್ಕೆ ನಾವಲ್ಲ. ಇಲ್ಲ, ತಿದ್ದುವ ಪ್ರಯತ್ನವೂ ಮಾಡಬಾರದು. ಆದ್ದರಿಂದ ಕುದುರೆಯನ್ನು ಅಪಹರಿಸಿದ್ದೇನೆ. ಇನ್ನೂ ನಿನಗೆ ಮಾತಾಡುವುದಕ್ಕಿದ್ರೆ ಕೃಷ್ಣನಲ್ಲಿ ಮಾತಾಡಬೇಕು. ನಾನು ಇಷ್ಟು ಮಾತಾಡಿದ್ದು ನಿನ್ನ ಪುಣ್ಯ, ಸ್ವರ ಇಟ್ಟುಕೊಂಡು. ಹೌದೌದು. ಕೆಲವು ಸಲ ಏನಾಗುತ್ತದೆ, ವಿಶ್ರಾಂತಿ ಇಲ್ಲದೆ ಮಾತಾಡುವುದರ ಮೂಲಕವಾಗಿ ಇದ್ದ ಸ್ವರವು ಹೋಗುತ್ತದೆ. ಹೌದು, ಇನ್ನ ಸ್ವರಕ್ಕೆ ಬಹುಶಃ ಹಾಗೆ ಆದದ್ದು, ಕಸುಬೆಚ್ಚಾಯಿತು ಕಾಣುತ್ತದೆ. ಕಾರ್ಯಕ್ರಮ. ಹೌದಪ್ಪ, ಅಶ್ವಮೇಧವನ್ನು ಕೈಗೊಂಡಿದ್ದೇವಲ್ವಾ? ಹೋದಲ್ಲಿ ಕಾರ್ಯಕ್ರಮ ಹೊಸತ್ತು. ಹೌದು. ಹಾಗಾಗಿ ನಾನು ಮಾತಾಡುವುದಿದ್ರೆ ವಾಸುದೇವನಲ್ಲಿ ಹೋಗಿ ಮಾತಾಡ. ಒಂದು ಧೈರ್ಯ ಉಂಟು. ವಿಶ್ವಂಬರನಲ್ಲಿ ಮಾತಾಡು, ನನ್ನಲ್ಲಿ ಮಾತಾಡ್ಬೇಕು. ಅವರಿಬ್ಬರು ಇವತ್ತು ಬರುವುದಿಲ್ಲ ಅಂತ ನಿರ್ಣಯ ಉಂಟು. ಅಲ್ಲ, ಬಂದವರಿದ್ದಾರಲ್ಲ, ಬಂದವರಲ್ಲಿ ವಾಸುದೇವ ನಿನ್ನೊಟ್ಟಿಗೆ ಬರಲಿಲ್ಲಲ್ಲ, ನನ್ನಲ್ಲಿ ಅಲ್ಲಿಂದ ಆಶೀರ್ವಾದ ಮಾಡಿಬಿಟ್ಟದ್ದು. ಈಗ ಅವನೇ ನಿನ್ನಲ್ಲಿ ಕುದುರೆಯನ್ನು ವಶಪಡಿಸಿಕೊಳ್ಳಿ ಅನ್ನುವಾಗ ಹೇಳಿ ಹೋಗಿದ್ದಾನೆ ಅಂತ ಆದರೆ, ಅಥವಾ ಅವನ ಅಪ್ಪಣೆ ಮೇರೆಗೆ ನೀನು ಬಂದಿದ್ದಿಂತಾದ್ರೆ ನಾನು ಆಕ್ಷೇಪಿಸುವ ಹಾಗಿಲ್ಲ. ಯಾಕೆ ಗೊತ್ತುಂಟು? ಕೃಷ್ಣ ಪ್ರಾತಸ್ಮರಣೀಯನೇ ಅಲ್ಲ ಅಂತಲ್ಲ, ಆದರೆ ಅವನಿಗೆ ಮತ್ತೊಂದು ದೊಡ್ಡ ಹೆಸರುಂಟು. ಹೇಗೆ? ಹುಟ್ಟು ಕಳ್ಳ. ಕಳ್ಳಬೇಕು, ಕದಿಯಬೇಕನ್ನುವಾಗ ಉಪದೇಶ ಬಿಟ್ಟರೆ ಬೇರೆ ಏನಾದ್ರೂ ಹೇಳಿಕೊಡ್ಲಿಕ್ಕೆ ಉಂಟ? ಸರಿ, ನಿಮ್ಮ ಬುದ್ಧಿಗೆ ಎಷ್ಟು ಹೌದಲ್ವಾ ಅಂತ ಹೇಳಿದ್ರೆ ನನ್ನ ಬುದ್ಧಿಗೆ ಮಾತ್ರ ಅಲ್ಲ, ಊರವರೇ ಒಪ್ಪಿದ ವಿಷಯ ಅಲ್ವಾ? ಕೃಷ್ಣ ಕಳ್ಳ ಎನ್ನುವ ಹಾಗೆ ಹೇಳುವವರು ಯಾರು? ನಮ್ಮಂತ ಪ್ರಾಜ್ಞರಲ್ಲ. ಅಲ್ಲ, ಭಾಗವತರೇ ಹೇಳ್ತಾರಂತೆ. ಭಾಗವತರು ಲೀಲೆ ಅಂತ ಹೇಳುವುದು, ಕೃಷ್ಣ ಕಳ್ಳ ಅಂತ ಹೇಳುವುದಲ್ಲ. ಕದ್ದದ್ದು ತಪ್ಪು ಅಂತ ನಾನು ಹೇಳಿದ್ದೇನೆ. ಕದ್ದದ್ದು ತಪ್ಪು ಅಂತ ಹೇಳಿ ಕುಂಬಳಕಾಯಿ ಕಳ್ಳ ಅಂತ ಹೇಳುವಾಗ ನಾನು ನಿನ್ನಲ್ಲಿ ಹೇಳಿದ್ದು ಅದನ್ನೇ. ನಾನು ನೀನು ಮಾಡಿದ್ರೆ ಕಳ್ಳತನ, ದೇವರು ಮಾಡಿದ್ರೆ ಕಳ್ಳತನ ಅಲ್ಲ, ಅದು ಲೀಲೆ. ಸರಿ ಆದೀತು. ಈಗ ಅವನ ಲೀಲೆಯೇ ನಿನ್ನ ಮೂಲಕವೂ ಮಾಡಿಸಲ್ಪಡಬೇಕು. ಈಗ ನೀನು ಹುಟ್ಟುವಾಗ ಅಪ್ಪಮ್ಮನಿಗೆ ಆಶೀರ್ವಾದ ಮಾಡಿದ್ಯಾ? ಇಲ್ಲಲ್ಲ. ಸೆರೆಮನೆಯಲ್ಲಿ ಅಪ್ಪಮ್ಮನಿಗೆ ಹುಟ್ಟಿದ್ದ? ಅಲ್ಲಲ್ಲ. ದೇವರ ಅವತಾರ ಹಾಗೆ ಆದದ್ದು. ಹಾಗಾದ್ರೆ ಕೃಷ್ಣ ದೊಡ್ಡವನೇ. ಅವನ ದೊಡ್ಡಸ್ತಿಗೆ ಏನು ನಾನು ಅಲ್ಲ ಅಂತ ಹೇಳಿಲ್ಲ. ತಾನು ಸ್ವತಃ ಕಳ್ಳನೆಂಬ ಕೀರ್ತಿಗೆ ಭಾಜನನಾದ ಕೃಷ್ಣ ಭದ್ರಾವತಿಗೆ ಹೋಗಿ ಅವ ಕೊಡ್ತಾನೋ ಇಲ್ವೋ ಅನ್ನುವುದನ್ನು ವಿಚಾರಿಸದೆ ಕದ್ದುಕೊಂಡು ಬಾ ಅನ್ನುವಾಗ ನಿನಗೆ ಉಪದೇಶ ಮಾಡಿದ್ದಾನೆ ಅಂತ ಆದರೆ
ನನ್ನ ಆಕ್ಷೇಪ ಇಲ್ಲ ಅದಕ್ಕೆ. ಆದರೆ ಒಂದುಂಟು, ನೀವೆಲ್ಲ ಹೇಗೆ ಗೊತ್ತುಂಟ, ಬುದ್ಧಿಜೀವಿಗಳು ಅಂತ ಹೇಳುದು ನಿಮ್ಮನ್ನು. ಯಾಕೆ ಪ್ರಪಂಚದಲ್ಲಿ ರಾಮದೇವರು, ಕೃಷ್ಣ ದೇವರು ನಮಗಿಂತ ದೊಡ್ಡ ದೇವರಲ್ಲ ಅಂತ ಹೇಳುವಂತ ಜಾತಿಗಳು ಹಾಗೇನಿಲ್ಲ. ಮತ್ತೆ ಆದ್ರೆ ನಮಗೆ ನಮ್ಮದೇ ಆದ ಕರ್ತವ್ಯ ಉಂಟು. ಈಗ ಕುದುರೆ ನಮ್ಮದು, ದೇಶ ನಮ್ಮದು, ಆ ಅಭಿಮಾನ ನಮಗೆ ಬೇಕೋ ಬೇಡ? ಬೇಕು. ಯಾವನ ಒಬ್ಬ ದೊಡ್ಡವನೇ ಇರಬಹುದು, ಭೀಮಸೇನ ಸಣ್ಣವಂತ ನನ್ನ ವಾದ ಇಲ್ಲ. ನಾನು ಸಣ್ಣವಂತ ನಾನು ಹೇಳುವುದೂ ಇಲ್ಲ, ನಾನು ದೊಡ್ಡದೆ. ಮತ್ತೆ ನನ್ನ ಜಾಗ ದೊಡ್ಡದೆ, ಏನೋ ನಿನಗೆ ಕಾಣಲಿಕ್ಕೆ ಸಿಕ್ಕಿದ್ದೇನೆ ಬಿಟ್ಟು ನನ್ನ ಪೂರ್ವ ಪುಣ್ಯ ಇಂಥ ಒಂದು ಭೀಮನನ್ನು ಕಂಡದ್ದು. ಮತ್ತೆ ಅಯ್ಯ, ಭೀಮ ದೊಡ್ಡವನೇ, ಆದರೆ ನೀನು ಬಂದು ಕದ್ದುಕೊಂಡು ಹೋಗುವಾಗ ನನ್ನ ಮಾನುಷಿಕವಾದ ಪ್ರಯತ್ನವನ್ನು ನಾನು ಮಾಡಬೇಕು. ಭೀಮ ಬಂಡೆ ಅನ್ನುವುದನ್ನು ನಾನು ಬಲ್ಲೆ, ಆದರೆ ಬಂಡೆಗೆ ಒಂದಾದ್ರೂ ಉಳಿಯ ಪೆಟ್ಟು ಕೊಡದೆ ನಾನು ಬಿಡ್ಲಿಕ್ಕಿಲ್ಲ. ಇದು ಕಬ್ಬಿಣದ ಕಂಬಲ್ಲ, ಕಲ್ಲಿನ ಕಂಬ. ಉಕ್ಕು ಯಾವುದು ಗಟ್ಟಿ ಅಂತ ತೋರಿಸ್ತಾರೆ. ನಾನು ಭೀಮಸೇನಿಗೆ ಹೊಡೆಯಬೇಕು. ಹೀಗೆ ಕೈಯ ಕೈದುವನ್ನು ಎತ್ತಿ ಮುನ್ನುಗ್ಗಿದರೆ ಅಯ್ಯೋ ನಾನು ಬೊಬ್ಬೆ ಹಾಕಿದ್ದು ಯಾರಿಗೂ ಕೇಳುದಿಲ್ಲ. ಪುಣ್ಯಾತ್ಮ ಮಾರುತಿ 800 ಅಲ್ಲ, ಇದು ಹಾಗೆ ಶತಗಜತ್ರಾಣಿ. ನಾನು 800 ಅಲ್ಲ, 1000. ಹೌದೌದು, ಶತಗಜತ್ರಾಣಿ. ಎಲ್ಲರ ಬಾಯಿಯಲ್ಲಿಯೂ ಮಾರುತಿ. ಎಷ್ಟು ಕುಡಿದದ್ದು ನೀವು? 8. ವಿಮಲ ವಿಶ್ವಂಬರನ ಮಗ. ವಿಶ್ವಂಬರನಂತೂ ಬಿಡುವುದಿಲ್ಲ ನೀವು. ಬಂಡೆ, ಶತಗಜತ್ರಾಣಿ. ಇದು ಯಾವ ಬಂಡೆ? ಯಾವ ಬಂಡೆ? ಹಸ್ತಿನಾಪುರದ ಬಂಡೆ. ಆ ಬಂಡೆ. ಅಯ್ಯ, ನೀನೊಂದು ಶತಗಜತ್ರಾಣಿ ಅಥವಾ ಒಂದು ಆನೆ, ಸಲಗ, ಮದದಾನೆಯಂತೆ ಕೌರವ ಸೇನೆಯನ್ನು ಅದನ್ನೆಲ್ಲ ಛಾಪಾಹಾನಿ ಮಾಡಿದೆ ಅಂತ ಯಾವನು ನಿನಗೆ ಲೆಕ್ಕಕ್ಕೆ ಸಿಕ್ಕಲಿಲ್ಲ. ಆನೆ ದೊಡ್ಡದ ಅಲ್ಲ ಅಂತ ಯಾರು ಹೇಳ್ತಾನೆ, ಆದ್ರೆ ಅಂಕುಶ ಸಣ್ಣದ. ಇದು ಅಂಕುಶ ಏನು ಇಷ್ಟು ದೊಡ್ಡ? ಯಾವ ಕೊಬ್ಬಿದ ಆನೆಯನ್ನಾದರೂ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಹುದಾದ ಅರ್ಹತೆ, ಯೋಗ್ಯತೆ, ಮಾನ್ಯತೆ ಅಂಕುಶಕ್ಕಿದೆ. ಸರಿ, ಆದ್ದರಿಂದ ಅಂಕುಶ ಕಾಣುವುದಕ್ಕೆ ಸಣ್ಣದು ಅನ್ನುವಾಗ ತಿರಸ್ಕಾರ ಬೇಡ. ಅಂಕುಶವೇ ದೊಡ್ಡದಾನಗಿಂತ ಸರಿ. ವಿದ್ಯದಾನವ. ಅಯ್ಯೋ, ಯಾರಾದ್ರೂ ಬನ್ನಿಯಪ್ಪ.
ಯೌವನಾಶ್ವ ಮಹಾರಾಜ. ಇರುವ ಯೌವನಾಶ್ವ. ಹೌದೌದು. ಆದರೆ ಬಹಳಷ್ಟು ಗೌರವವನ್ನು ಇಟ್ಟುಕೊಂಡವನು ನಾನು ನಿನ್ನಲ್ಲಿ. ಇಂದು ನಿನ್ನ ಹೀನ ಕಾರ್ಯವನ್ನು ನೋಡಿ ಯಾಕೆ ಅಸಹ್ಯವಾಗುತ್ತಾ ಉಂಟು ನನಗೆ. ಗೌರವ ಇಟ್ಟುಕೊಂಡದ್ದು ಯಾಕೆ? ಯಾಕೆ? ನೀನು ಒಳ್ಳೆಯವ, ಸಜ್ಜನ, ಒಂದು ಊಹೆ ಹಾಗೆ ಹೀಗೆ ಅಂತ ಹೇಳಿಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ನಿನ್ನ ಚರ್ಯೆಯನ್ನು ನೋಡಿದರೆ ನನ್ನ ಚಿಕ್ಕಪ್ಪನನ್ನು ವ್ಯಂಗ್ಯ ಮಾಡ್ತಾನೆ. ಇದು ನಿನ್ನ ಚಿಕ್ಕಪ್ಪನ? ಹೌದು. ಇವರ ಸಾಹಸ, ಇವರ ಧೈರ್ಯ. ಅವನ ಚಿಕ್ಕಪ್ಪಾಗಿ ನೀನು ಮುದ್ದು ಮುದ್ದು ಕಾಣ್ತೀನಿ. ನಾವು ಒಂದು ಯೌವನದಲ್ಲಿ ಮಾಡಿದ್ದೇನು ಕಡಿಮೆ ಅಲ್ಲ ಏನೋ. ಸಹಸ್ರಗಜತ್ರಾಣಿ ಎಂದೇ ಬರುತ್ತೆ ಯುದ್ಧದಲ್ಲಿ. ರಕ್ಕಸಿ ಗಂಡ ನಾನೇ ಆ ರಕ್ಕಸಿಯ ಮಗನ ಕಡೆಗೆ ಅಲ್ಲ. ನಿನಗೆ ಅದೆಲ್ಲ ಯಾಕೆ? ನಾನು ನಿನ್ನಲ್ಲಿ ಮಾತಾಡ್ತಿಲ್ವಾ? ಇದು ಸೂರ್ಯನ ಸಂಬಂಧ ಅಲ್ವಾ? ನನ್ನ ಪರಿಚಯ ಹೇಳ್ತೇನೆ ನಿಲ್ಲು. ಮೊದಲು ನಿನ್ನ ಶುಭಗಾನವಾಗಲಿ ನೀನು ಮಾಡಿದ್ದಕ್ಕೆ. ನನ್ನ ಗುಣಗಾನ ಅಲ್ವೇನೋ? ನನ್ನ ಚಿಕ್ಕಪ್ಪನಲ್ಲಿ ಯುದ್ಧವನ್ನು ಮಾಡಿದೆ ಅಲ್ವಾ? ಹೌದು, ಮಾಡಿದೆ, ಮಾಡ್ತಾ ಇದ್ದೇನೆ. ಹೌದು. ಮೂರ್ಛೆ ಬಿದ್ರು, ಮತ್ತೆ ಮಾಡಲಿಲ್ಲ. ಇವರು ಸರಿಯಾಗಿ ನಿದ್ದೆ ಮಾಡಲಿಲ್ಲ. ನಮ್ಮ ಕಷ್ಟ ನಮಗೆ ಗೊತ್ತು ಅಲ್ವಾ? ಅಷ್ಟೇ. ಆದರೆ ಗೊತ್ತು, ನಾವು ಎಷ್ಟು ದೂರದಿಂದ ಬರಬೇಕು ಅಲ್ವಾ? ಪ್ರಯಾಣದ ಒಂದು ನೋವು. ಈಗ ನನ್ನಲ್ಲಿ ಮಾತಾಡುದು ಅವನಲ್ಲಿಯ? ಇಬ್ಬರಲ್ಲಿ ನೀ ಮಾತಾಡು. ಸರಿ. ಕೇಳುವವರಿಲ್ಲದೆ ಮಾತಾಡುದಿಲ್ಲ ನಾನು, ಅದೇ ವಿಷಯ ಅಲ್ಲ. ನಮ್ಮ ಕಷ್ಟ ಯಾರಿಗೆ ಗೊತ್ತಾಗುತ್ತದೆ ಅನ್ನುವ ಹಾಗೆ ನೀನೊಂದು ವಿಷಾದದಿಂದ ಹೇಳಬೇಡ. ನಿಮ್ಮ ಕಷ್ಟ ನನಗೆ ಗೊತ್ತಾಗ್ತದೆ. ಓ ಹೌದಾ? ಹೌದೌದು. ಸಾಧಿಸಿಕೊಂಡೆವು ಅನ್ನೋ ಹಾಗೆ ಮುನ್ನುಗ್ಗಿ ಬಂದಿರಿ. ಹೌದು. ಈಗ ಕೈಲಾಗುವುದಿಲ್ಲ. ನಿನ್ನ ಚಿಕ್ಕಪ್ಪ ಭೀಮಸೇನನೇ ಸೋತು ಬಿದ್ದಿದ್ದಾನೆ. ಯೌವನಾಶ್ವ ಇವರು ಸೋತು ಬಿದ್ದದ್ದು ಅವರಷ್ಟಕ್ಕೆ. ನೀನೇನು ಅವರನ್ನು ಸೋಲಿಸಿದ್ದಲ್ಲ. ಅವರು ಕ್ಷತ್ರಿಯನಾಗಿ ಸೋತದ್ದು ಅದು ನಿನಗೆ ಭಿಕ್ಷೆ. ಐವೈವು ಅಂತ ಹೇಳಿಕೊಂಡು ಬಿದ್ರು. ಅದೆಲ್ಲ ಇರಲಿ. ಅವರು ಸೋತದ್ದು ಬಿಡು. ಈ ವಿಜಯ ಚಕ್ರವೆಂಬುದು ಇದೆಯಲ್ಲ, ಅದು ಕಾಲಚಕ್ರದ ಹಾಗೆ. ನೀನು ಇವರಲ್ಲಿ ಗೆದ್ದರೆ ನಾಳೆ ಇನ್ನೊಬ್ಬರಲ್ಲಿ ಸೋಲಲೇಬೇಕು. ನಾವು ನಾಳೆ ಅವರಿಗೆ ಕಾಯುವುದು ಬೇಡ. ನಿನ್ನನ್ನು ಇವತ್ತೇ ಇಲ್ಲಿಗೆ ಚಿಕ್ಕಪ್ಪ ಅವನನ್ನು ಬಾಯಿ ತುಂಬ ಕರೆಯುತ್ತಿಯಲ್ಲ. ಹೌದು. ಎಲ್ಲಿ ನಿನ್ನ ಅಪ್ಪ? ಅಪ್ಪ ಅಲ್ಲಿ. ನೀನು ನಮ್ಮೊಳಗೆ ತಾಗಿಸಿ ಹಾಕುದು ಬೇಡ, ಅದೆಲ್ಲ ಬೇಡ. ನಿಮ್ಮೊಳಗೆ ತಾಗಿ ಬದ್ದದರಿಂದಲ್ವಾ ಅವನಿಗೆ ಚಿಕ್ಕಪ್ಪನೇ ಗತಿಯಾದದ್ದು. ತೊಂದರೆಲ್ಲ ಅವನಿಗೆ. ಅದನ್ನು ಆದೀತು. ನನಗೆ ಚಿಕ್ಕಪ್ಪನಾದರೇನು ದೊಡ್ಡಪ್ಪನಾದರೇನು ಯಾರಾದ್ರೂ ಹಿಂದೆ ಇದ್ದಾರಲ್ಲ ಅಷ್ಟು ಸಾಕು. ಮತ್ತೆ ಅಲ್ಲ, ಸಾಕಾಗುತ್ತದೆ. ಈಗ ಅಪ್ಪನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಇಲ್ಲದೆ ಇದ್ದರೆ, ಯಾರು ಇಲ್ಲದಿದ್ರೇನು ನಾನಿದ್ದೇನೆ ಹೇಳಲಿಕ್ಕೆ ಬರ್ತದೆ. ಕವುಚಿ ಬಿದ್ದರೂ ಮೀಸೆಗೆ ಮಣ್ಣಾಗಲಿಲ್ಲ ಅನ್ನುವಂಥ ವಾದದ ಒಂದು ರೂಪ ಅದು. ತಂದೆಯಲ್ಲಿ ಈ ಚಿಕ್ಕಪ್ಪ ದೊಡ್ಡಪ್ಪಂದಿರೆ ಅವರನ್ನು ಕೊಂದು ಹಾಕಿದ್ದಾರೆ. ಆದರೂ ನಿಮ್ಮ ತಂಟೆಗೆ ಬಾರದೆ, ನಿಮ್ಮ ಯುದ್ಧದಲ್ಲಿ ನಿಮ್ಮ ಪ್ರತಿಪಕ್ಷದ ಭಾಗವನ್ನು ಓಲೈಸದೆ ಮರ್ಯಾದೆಯಿಂದ ಭದ್ರಾವತಿಯಲ್ಲಿ ಬದುಕುತ್ತಿದ್ದ ಈ ಯೌವನಾಶ್ವನನ್ನು ಕಾದುವುದಕ್ಕೆ ಕರೆದಿದ್ದೀರಿ, ಕಾಲು ಕೆದರಿ. ಈಗ ನನ್ನ ಯೋಗ್ಯತೆಗೆ ಬೆಲೆ ಕಟ್ಟುತ್ತೀಯಾ? ನನ್ನ ಅರ್ಹತೆಗೆ ಬೆಲೆ ಕಟ್ಟುತ್ತೀಯಾ? ನನ್ನ ಅರ್ಹತೆ ಏನು, ನನ್ನ ಯೋಗ್ಯತೆ ಏನು? ನೀವು ಮಾಡಿದ ಪ್ರಕ್ರಿಯೆಯ ಮೂಲಕವಾಗಿ ಲೋಕ ಅರ್ಥ ಮಾಡಿಕೊಳ್ಳುವ ಹಾಗಾಗಿದೆ. ಸಮಗ್ರ ಆರ್ಯಾವರ್ತದ ಚಕ್ರವರ್ತಿ ಆದಂತಹ ಧರ್ಮ ಪ್ರಭು ಒಂದು ಯಾಗ ಮಾಡಬೇಕಾದ್ರೆ ಏನು ಅಲ್ಲದ ಯಕಶ್ಚಿತ್ ಎಂದೆನಿಸಿಕೊಂಡ ನಿಮ್ಮ ದೃಷ್ಟಿಯಿಂದ ಯೌವನಾಶ್ವನ ಊರು ಭದ್ರಾವತಿಯಿಂದ ಕುದುರೆ ಬರಬೇಕು. ಎಲ್ಲವನ್ನೂ ಗೆದ್ದು ಸಾಧಿಸಿಕೊಂಡಿದ್ದೀರಿ. ಒಂದು ಒಳ್ಳೆ ಕುದುರೆ ನಿಮಗೆ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಲಿಲ್ಲ. ನಮ್ಮಲ್ಲಿ ಕುದುರೆ ಇಲ್ಲ ಅಂತ ನಿನ್ನಲ್ಲಿ ಬಂದದ್ದಲ್ಲ. ನೀನು ಇಷ್ಟು ವರ್ಷ ಒಂದು ಪುಣ್ಯ ಸಿಗಲಿ ಅಂತ ಆಗಲ್ಲ ಮಗ. ನಮ್ಮ ಯಾಗದಿಂದ ಆದ್ರೂ ಅವನೊಂದು ಪ್ರಚಾರಕ್ಕೆ ಬರಲಿ ಅಂತ. ಪ್ರಚಾರದ ಹುಚ್ಚು ನಮಗೆ ಇದ್ದಿದ್ರೆ ಏನಕ್ಕೇನ ಪ್ರಕಾರಣ ನಾನು ಪ್ರಸಿದ್ಧಿಗೆ ಬರ್ತಿದ್ದೆ. ಆದ್ರೆ ನಾವು ಎಲೆಮರೆಯ ಕಾಯಿ ಹಾಗೆ ಉಳಿದಿದ್ದೇವೆ. ನೀವು ಇಲ್ಲಿಗೆ ಬಂದದ್ದು ಯಾಕೆ? ಇದೇ ಕುದುರೆಯನ್ನು ಬಯಸಿದ್ಯಾಕೆ ನನಗೆ ಗೊತ್ತಿದೆ. ಶುಭ್ರ ಬಿಳಿ ಬಣ್ಣದ ಅರಸಿನ ಬಾಲವುಳ್ಳ, ಒಂದು ಕಿವಿಯು ನೀಲವಾಗಿರುವ, ಸುಗಮನದ
ವಾಜಿಯೇ ಬೇಕು ಅಶ್ವಮೇಧಾಧ್ವರಕ್ಕೆ ಅನ್ನುವುದು ಇವರಿಗೆ ವಿಷಯ ಎಲ್ಲ ಗೊತ್ತುಂಟು ಆದ್ರೂ ಕೊಡುವುದಿಲ್ಲ. ಅದಕ್ಕೆ ಪ್ರಸಂಗ ಅಷ್ಟೇ. ಮತ್ತೆ ನಮಗೆ ಪುಣ್ಯ ಹಂಚಲಿಕ್ಕೆ ಬರ್ತೀರಾ ನೀವು? ಎಂತದ ನಿಮ್ಮ ಯಾಗದ ಪ್ರಸಾದ ಇದ್ದವರಿಗೆಲ್ಲ ಪುಣ್ಯ ಹಂಚಲಿಕ್ಕೆ? ಪುಣ್ಯಕ್ಕಾಗಿ ಬಂದದ್ದಲ್ಲ, ನೀವು ಪಾಪ ತೊಳ್ಕೊಳ್ಳುವುದಕ್ಕಾಗಿ ಕೊಡುವುದ. ಕೇಳುವಾಗ ಕೇಳಿದ್ರೆ ಕೊಡ್ತಿದ್ದೆ. ನಮ್ಮಲ್ಲಿ ಏನು ದಾರಿದ್ರ್ಯ ಇಲ್ಲ, ಕೊಡುವ ಮನಸ್ಸಿಗೂ ದಾರಿದ್ರ್ಯ ಇಲ್ಲ. ಈಗ ಹೋರಾಟದ ಕಣದಲ್ಲಿ ನೀವಿದ್ದೀರಿ. ಸಾಧ್ಯ ಇದ್ರೆ ಹುಡುಗ ನನ್ನನ್ನು ಹೋರಾಟದಲ್ಲಿ ಮಣಿಸು, ಕುದುರೆಯನ್ನು ಕೊಂಡು ಜಾನರಿಗೆ ಮಾತಿನ ಬೆಟ್ಟು. ಯಾರಿವ? ಇವನಿಗೆ ಹೇಳು. ನಾನು ಕಚ್ಚಿದೆ ಸತ್ತದ್ದು ಹಾವು ಕಚ್ಚಿ ಅರಿಯದೆಯನ್ನು ಬರೀತು ಗೊತ್ತಿಲ್ಲ, ಆದರೆ ನೀನು ಅರಿಯದೇ ಹೋದೆಯ ನಾವು ಯಾರು ಏನು ಎಂಬುದನ್ನು. ಈಗ ನಾನು ಮಾತಾಡಬೇಕಾ? ನೀನು ಮಾತಾಡುವಾಗ ಕೇಳುವರಿರ್ಬೇಕು. ನಾನು ಮಾತಾಡಿದ್ರೆ ಕೇಳಬಾರ್ದಲ್ಲ. ಅಪ್ಪ ಮಗು ಮಾತಾಡಬೇಕು, ನೀನು ತಕೊಂಡು ಮಾತಾಡ. ಹಾಗ ನನ್ನ ಉಸಿನ ಬಗ್ಗೆ ನಿನಗೆ ಚಿಂತೆ ಬೇಡ, ನಾನು ಹೇಗೆ ಮಾತಾಡ್ತೀನಿ. ಹೌದೇನೋ? ಒಳ್ಳೆಯ ಮಾತಿನಲ್ಲಿ ಇನ್ನೊಮ್ಮೆ ಹೇಳ್ತೇನೆ. ನನಗೆ ಹೇಳಿ ಹೇಳಿ ಸಾಕಾಯ್ತು. ಆದರೂ ಇನ್ನೊಮ್ಮೆ ಕೊನೆಯ ಬಾರಿ ಹೇಳ್ತೇನೆ. ಯಾರ ಕೊನೆ? ನೀನು ಕೇಳದಿದ್ದರೆ ನಿನ್ನ ಕೊನೆ ಆದೀತು, ಗೊತ್ತಿಲ್ಲ. ಸಂದೇಹ ಬಂದ್ರೆ ಒಂದೊಂದು ಮಾತು ಮಾತಾಡ್ಬೋದು ಅಲ್ವಾ?
ಯವನಾಶ್ವ ನಾವು ನೀನು ಹೇಳಿದಿ ನಿನ್ನನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದು ಭೀಮನಿಗೆ ಸಾಧ್ಯ ಆಗಲಿಲ್ಲ ಅಲ್ವೇ? ಆದರೆ ನೀನು ಜಯಿಸಬೇಕಾದರೆ ಇಲ್ಲಿ ಸಾಧ್ಯವಿಲ್ಲ. ಯಾಕೆ? ನಿನ್ನ ತ್ರಾಣ ಮಾತ್ರವಲ್ಲ, ದೇವರ ಆಶೀರ್ವಾದವೂ ಬೇಕು. ಅದು ಬೇಕು, ದೇವರ ದಯ ಬೇಕು ಅಲ್ವೇ? ಆ ದೇವರ ದೇವೋತ್ತಮ ಶ್ರೀಕೃಷ್ಣನ ಆಶೀರ್ವಾದಕ್ಕೆ ನಾವು ಒಳಗಾಗಿದ್ದೇವೆ. ನಾವು ಕೃಷ್ಣ ಪಕ್ಷದವರು. ನೀನು ಕೇಳಿದ್ಯಲ್ಲ, ನಾವು ಶುಕ್ಲ ಪಕ್ಷದವರು. ನನ್ನ ಅಪ್ಪ ಅವನನ್ನು ಕೊಂದ ಪಕ್ಷವನ್ನು ನೀನು ಸೇರಿದೆ ಅಂತ. ಇದು ಯಾವ ನ್ಯಾಯ ಎಂದು. ಆದರೆ ನಾನು ಸೇರಿದ್ದು ಇವರ ಪಾಂಡವರ ಪಕ್ಷವಲ್ಲ, ದೇವರ ಪಕ್ಷವನ್ನು ಸೇರಿದ್ದು. ದೇವರ ಪಕ್ಷಕ್ಕೆ ಕೃಷ್ಣ ಪರಮಾತ್ಮ ಹೇಳುವಾಗಲೇ ನಿನ್ನ ಅಪ್ಪ ಹೋಗಲಿಲ್ಲಂತೆ. ನನ್ನಪ್ಪ ಹೋಗಲಿಲ್ಲ, ನಾನು ಹೋದೆ ಅಲ್ಲ, ಅವರು ಹೋದ ಹಾಗೆ. ಹೌದು, ಅಪ್ಪ ಹೋಗದ ದಾರಿಯಲ್ಲೆಲ್ಲ ಮಕ್ಕಳು ಹೋಗಬಹುದು ಅಲ್ವಾ? ಹೀಗಿರುವಾಗ ಕೃಷ್ಣನ ಕೃಪೆಗೆ ಪಾತ್ರರಾದರೂ ನಾವು ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ಮುಂದೆ ಸಾಗುತ್ತಾ ಇದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಯಶ್ವವೇದವನ್ನು ಕೈಗೊಂಡರೆ ಲೋಕಕ್ಕೆ ಕಲ್ಯಾಣ. ಈ ಲೋಕ ಕಲ್ಯಾಣದ ಕಾರ್ಯದಲ್ಲಿ ನೀನು ಹೊಂದಿಕೊಂಡು ಹೋಗುವುದು, ನೀನು ಸಹಕಾರ ಮಾಡುವುದು, ಅದು ಸಜ್ಜನ ಹಾಗೆ ಮಾನವೀಯತೆಯ ಲಕ್ಷಣ. ಅದು ನಿನ್ನಲ್ಲಿ ಇದೆ ಅಂತ ಆದರೆ ಬಾ, ಇಲ್ಲವಾದರೆ ಯುದ್ಧವೇ ಸಿದ್ಧ. ನಿನ್ನೊಡನೆ ನನ್ನ ಯುದ್ಧ ಇಲ್ಲ. ಇಷ್ಟು ಅನುನಯದಿಂದ ಇಷ್ಟು ಚಂದಕ್ಕೆ ಈ ರಕ್ಕಸಿಯ ಗಂಡನಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಅಲ್ಲದಿದ್ರೆ ನಾನು ಆಗಲೇ ಕುದುರೆಯನ್ನು ಕೊಟ್ಟು ಬಿಡ್ತಿದ್ದೇನೋ ಏನು. ನಾನಿದ್ದ ಕಾರಣ ಅಷ್ಟು ಚಂದ ಮಾತಾಡಿದ್ದು. ಇಷ್ಟರವರೆಗೆ ಯಾವ ಪ್ರಸಂಗದಲ್ಲೂ ಅಷ್ಟು ಮಾತಾಡಲಿಲ್ಲ. ಮತ್ತೆ ಹೋಗುದು ಹೊಡೆಯುವುದೇ. ಹೌದಾ? ಅಷ್ಟು ಸಿಟ್ಟವನಿಗೆ. ನನಗೂ ಸಮಾಧಾನ ಆಯ್ತು, ಸಂತೋಷ ಆಯ್ತು. ಕುದುರೆ ಬೇಕಾದದ್ದಲ್ಲ, ಸಾಮ್ರಾಜ್ಯ ಏನು ಕೇಳಿದ್ದಲ್ವಲ್ಲ. ಒಂದು ವೇಳೆ ಆದರೆ ಇನ್ನೊಂದುಂಟು, ನೀವು ಕುದುರೆಯನ್ನು ಕೊಟ್ಟರೆ ಒಂದು ಸಾಂಕೇತಿಕವಾಗಿ ಒಂದು ಕಪ್ಪವನ್ನು ಕೊಡಬೇಕಾದೀತು. ಕೊಡಲೇಬೇಕಾದ ಕ್ರಮ ಅಲ್ವಾ? ಕೊಡಬಹುದು, ಏನು ಕೊಡದೆ. ಈಗ ಕಪ್ಪ ಕೊಡಬೇಕಾದ್ರೆ ಯಾಗ ದೀಕ್ಷಾಬದ್ಧನಾಗಿ ಕುದುರೆ ತಿರುಗಾಟಕ್ಕೆ ಹೊರಟಾಗಬೇಕು ಅಲ್ವಾ? ಈಗ ನಿಮ್ಮದು ಚಕ್ರವರ್ತಿ ಪೀಠ ಅನ್ನುವುದನ್ನು ಒಪ್ಪಿದ್ದೇನೆ ಅನ್ನುವ ಸಂಕೇತವಾಗಿ ಒಂದು ವರಹವನ್ನು ಏನಾದರೂ ಕಪ್ಪ ಕಾಣಿಗೆ ಕೊಟ್ಟು ನಿಮ್ಮನ್ನು ಮನ್ನಿಸಬಹುದು. ಅದರಲ್ಲಿ ನನಗೆ ನಾಚಿಕೆ ಏನಿಲ್ಲ. ಯಾಕೆ ಇಲ್ಲ? ಸಮಗ್ರ ಆರ್ಯಾವರ್ತವು ಬಯಸುತ್ತಿತ್ತು ಪ್ರಭು ಶ್ರೀರಾಮಚಂದ್ರಮನಂತಹ ಒಂದು ವಿಭು ನಮ್ಮನ್ನು ಆಳಬೇಕು. ಕೌರವನಂಥವರಲ್ಲ, ದಾಯಾದ್ಯ ಮತ್ಸರದಿಂದ ದಾಯಾದಿ ಹೆಣ್ಣು ಮಕ್ಕಳ ಸೆರಗಿಗೆ ಕೈಯಕ್ಕುವಂತಹ ದುರ್ಯೋಧನನಂತವರನ್ನು ನಿರ್ಗ್ರಹಿಸಿ ಪಾಂಡವರಲ್ಲಿ ಅಗ್ರಗಣ್ಯನಾದ ಧರ್ಮರಾಯನ ಅಭಿಷೇಚನಕ್ಕಾಗಿ ಕಾದಿದ್ದದ್ದಿತ್ತು. ಅಂತಹ ಧರ್ಮಪ್ರಭುವಿನ ಆಳ್ವಿಕೆಯನ್ನು ನಾನು ವಿರೋಧಿಸುತ್ತೇನೆ ಹೇಳು. ಆದರೆ ಆತ್ಮಾಭಿಮಾನ ಇದು ಎಲ್ಲರಿಗೂ ಇರಬೇಕು. ನಿನ್ನ ಕೃಷ್ಣ ಪರಮಾತ್ಮನೇ ಹೇಳಿದ ನಾನು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಹಾಗಾದ್ರೆ ಸ್ವಧರ್ಮವನ್ನುವಂತಹ ಭಾವದಿಂದ ನಿಮ್ಮೊಡನೆ ಹೋರಾಡಿ ಪ್ರತಿರೋಧವನ್ನು ಒಡ್ಡಿದ್ದೇನೆ, ಸೋತಿದ್ದೇನೆ. ಸೋತದ್ದಕ್ಕಾಗಿನ ಈ ಯವನಾಶ್ವ ಕಂಗೆಡ್ತಾನೆ ಅನ್ನುವ ಹಾಗೆ ಭಾವಿಸಬೇಡ. ಕಾರಣ ಏನು? ಯೋಧನಾದವನು ರಣರಂಗಕ್ಕೆ ಹೋಗುತ್ತಾನೆ ಅಂತಾದರೆ ತುಂಬು ಗರ್ಭಿಣಿಯೊಬ್ಬಳು ಹೆರಿಗೆ ಮನೆಗೆ ಹೋದ ಹಾಗೆ ಮರಳಿ ಬಂದ್ರೆ ಬರ್ತಾರೆ. ಹಾಗಾದ್ರೆ ಆ ರಣರಂಗದಲ್ಲಿ ನಾನು ಸೋತಿದ್ದೇನೆ ಅಥವಾ ಸೋತು ಗೆದ್ದಿದ್ದೇನೆ. ಸಂತೋಷದಿಂದ ತ್ರಿಕರಣ ಶುದ್ಧವಾಗಿ ಭೀಮಸೇನ ವೃಷಕೇತು ಇವರಿಗೆ ನಮ್ಮ ಉತ್ಕೃಷ್ಟವಾದ ಕುದುರೆಯನ್ನು ಕೊಟ್ಟು ಕೈ ಮುಗಿದಿದ್ದೇನೆ. ಇನ್ನು ಮಾತಾಡ್ಲಿಕ್ಕೆ ಉಂಟು? ಇಲ್ಲಲ್ಲ, ನನಗೆ ಮಾತಾಡಬೇಕು ಅಂತ ಉಂಟು. ಆದರೆ ನಿನಗೆ ಬಿದ್ದ ಪೆಟ್ಟಿನಿಂದ ಇನ್ನಲ್ಲಿ ಇನ್ನೂ ಮಾತಾಡಿಸುತ್ತಾ ನಿಂದರೆ ಕಷ್ಟ ಆದೀತು ಅಂತ ಕಾಣ. ಕಷ್ಟ ಸಾಧ್ಯವೇ ಇಲ್ಲ. ಇನ್ನೇನು ಮಾಡುವುದು? ಒಳ್ಳೆಯದು ಒಳ್ಳೆಯದು. ಸುಟ್ಟು ಸೂಕರಿ ಆಗ್ಬೇಕು. ಆಯ್ತಾ? ಯಾರು ನನ್ನನ್ನು ಹಿಡಿದದ್ದು? ನಾನು. ನೀನಕ್ಕೆ ಹಿಡಿದದ್ದು? ನೀನು ಯಾಕೆ ಹಾರಾಟ ಮಾಡುದು? ನಾನು ಹಾರಾಟ ಎಲ್ಲಾದ ಮೇಲೆ ಹಾರಾಟ. ಯಾರು ಕಾಣುವುದಿಲ್ಲ. ನಮ್ಗೆ ಬೇಕಾದದ್ದು ಕುದುರೆ,
ಎಲ್ಲ ಹಾನಿಯಾಗುತ್ತಾ ಇದೆ. ನಮ್ಮವರಿಗೆ ಸೋಲಾಗುವಾಗ ಈ ಊರಿರ್ಬೇಕಾ? ಸುಟ್ಟು ಸೂಕಾರಿ ಮಾಡ್ತೇನೆ. ಯಾರಿಗೆ ಸೋಲಾದದ್ದು? ನಮಗೆ. ಯಾರು ಹೇಳಿದ್ದು? ಅಲ್ಲ, ನನಗೆ ಆಗೊಂದು ಪೆಟ್ಟು ಬಿದ್ದದ್ದು. ಪೆಟ್ಟು ಬಿದ್ದಲ್ಲಿಗೆ ನೀನು ಮಲಗಿದ್ದೆ ಅಲ್ವಾ? ಅಲ್ಲ, ನನಗೆ ಪೆಟ್ಟು ಬಿದ್ದದ್ದು ಎಲ್ಲಿ ಗೊತ್ತಾ? ಪ್ರಸಂಗ ಅರ್ಥಂಬರ್ಧ ನೋಡಿ ಎದ್ದೋಗಿ ಗಲಾಟೆ ಮಾಡುವುದಲ್ಲ. ಇದು ಪೂರ್ತಿ ರಾಮಾಯಣ. ಅಜ್ಜಯ್ಯ, ವಿಷಯ ಗೊತ್ತಾ ನಿನಗೆ? ಆ ಹುಡುಗ ಬಂದು ನನ್ನ ತಲೆಗೆ ಹೊಡೆದದ್ದು. ನನಗೆ ಕಣ್ಣು ಕತ್ತಲೆ ಹೋಯಿತು. ಮುಂದೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಎದ್ದು ನೋಡ್ತೇನೆ, ಯಾರು ಕಾಣುವುದಿಲ್ಲ. ನಿಮ್ಮಂಥವರು ಒಬ್ಬೊಬ್ಬರು ಒಂದು ಸಭೆಯಲ್ಲಿ ತಲೆಗೆ ಬೆಟ್ಟಾದವರು ಇದ್ರೆ ಸಾಕಾಗ್ತದಲ್ಲ. ಎಂತ ಅಜ್ಜಯ್ಯ ತಲೆಗೆ ಪೆಟ್ಟು? ಇದು ರಾಮಾಯಣ ಆದ್ಮೇಲೆ ರಾಮ ಯಾರು ಕೇಳ್ತಾ ಇದ್ದಾನೆ? ಹೌದು. ಈಗ ನಮ್ಗೆ ಸೋಲದಲ್ವಾ? ಸೋಲಲ್ಲ. ಮತ್ತೆ ಕೃಷ್ಣಸ್ವಾಮಿಯ ವಿಚಾರವನ್ನು ಯವನಾಶ್ವನಲ್ಲಿ ಹೇಳಿದ್ದಕ್ಕೆ ಅವ ನಮ್ಮ ಜೊತೆಯಲ್ಲಿ ಸಂಧಿಗೆ ಒಪ್ಪಿಕೊಂಡಿದ್ದಾನೆ. ಹೌದಾ? ಸಾಂಕೇತಿಕವಾಗಿ ಕುದುರೆಯನ್ನು ಕಪ್ಪವನ್ನು ಇಟ್ಟಿದ್ದಾನೆ. ನೀನು ಯಾರಿಗೆ ಬೇಕಾಗಿ ಇಲ್ಲಿ ಹಾರಾಟ ಮಾಡುವುದು? ನಿಮಗೆ ಬೇಕಾ? ನಿಮ್ಮ ಬೆಂಬಲಕ್ಕೆ ನಾನು ಬಂದದ್ದಲ್ಲ. ನಿನಗೆ ಆಗ ಎಲ್ಲಿಗೆ ಹೋಗ್ಬೇಕು? ಯಾರು ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ಯಾರು? ಅಜ್ಜಯ್ಯ ಕರೀತಾರಂತ ಬರುವುದೇ. ನನ್ನ ಸಹಾಯ ಬೇಕಂತ ನೀವೇ ಅಲ್ವ ನನ್ನನ್ನು ಕರೆದದ್ದು. ಈಗ ನನ್ನನ್ನು ವಿನೋದಕ್ಕಾಗಿ ಆಡಿದ ಅಷ್ಟೇ. ಅಜ್ಜಯ್ಯ, ನಿನ್ನ ವಿನೋದದ ಮಾತು ನನಗೆ ಗೊತ್ತಿಲ್ವಾ? ನೀನು ವಿನೋದದಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ದು. ಖಂಡಿತ ಕುಮಾರ, ನಿನ್ನಿಂದ ಆಗಬೇಕಾದಂತಹ ಕಾರ್ಯವನ್ನು ನಾವು ಫಲಶ್ರುತಿಗೊಳಿಸಿಕೊಂಡಿದ್ದೇವೆ. ಕುದುರೆ ಅಪಹಾರ ಆಗಿದೆ. ನಮ್ಮ ಅಣ್ಣನ ಯೋಗ್ಯತೆಯನ್ನು ಒಪ್ಪಿಕೊಂಡು ಅವ ಕಪ್ಪವನ್ನು ಕೊಟ್ಟಿದ್ದಾನೆ, ಕುದುರೆಯನ್ನು ಕೊಟ್ಟಿದ್ದಾನೆ. ಹೌದು. ಹಾಗಾದ್ರೆ ಕುದುರೆ ಸ್ವಾಧೀನ ಆದ ಮೇಲೆ ಇನ್ನೇನಿದ್ರು ದಿಗ್ವಿಜಯ. ಹೌದು. ದಿಗ್ವಿಜಯಕ್ಕೆ ನಮ್ಮ ಅಗತ್ಯ ಇಲ್ಲ. ನಾವು ಬೇಡವಾ? ಈ ಪ್ರಸಂಗದಲ್ಲಿ ನಮ್ಮ ಕೆಲಸ ಸದ್ಯಕ್ಕೆ ಮುಗೀತು ಅಂತ ಕಾಣ್ತದೆ. ನೀವು ಬೇಡ ಆದ್ರೂ ನಾನು ಬರುವುದು. ಅಲ್ಲ, ನಾನಿಲ್ಲ ಅಂತ ಆದ್ಮೇಲೆ ಮತ್ತೆ ನೀನು ಬಂದು ಪ್ರಯೋಜನ ಏನು? ಹೌದೌದು. ನಾವು ನಿಮ್ಮ ಪರಿಚಯದಿಂದ ನಾನು ಅದು. ಹೌದು. ಈ ಕಿರೀಟ ಬಿಚ್ಚಿ ಸ್ವಲ್ಪ ಲಘು ಉಪಹಾರ ಮಾಡುವ.